ಅದು ಇಂಚಿನ ಜೀವ ಒಂಜಿದೆ ಪೆರ ಬಂದಿತ್ತು ಪಂಡ ಇಂಚಿನ ಒಂಜಿ ರಡ್ಡು ಪೆಟ್ಟ ಹಾಕದನಲ್ಲ ಒಂಜಿ ಬೇಜಾರಿದ್ದಾನೆ ಮೊಬೈಲ್ ಬರ ಫೋನ್ ಮಂತೊಂದು ಇಪ್ಪಲ್ ಏರೆಗಂದ ನಂಗೆ ಹಾಕ್ಲ ಫ್ರೆಂಡ್ ನಕ್ಲು ಬರ ಇಪ್ಪು ಇರತ್ತ ಅವು ಸರಿ ಗೊತ್ತಿಜ್ಜಿ ಬುಕ್ಕ ಇಂಚ ಬರೋಂದು ಬರ ಇಜ್ಜಂಡಿ ಏರ್ಲ ಎಂಚಿನಲ್ಲ ಇತ್ತು ನನ್ನ ಜೀವನದೇ ಪೋಡ್ದು ಇಂಚನ್ನ ರಡ್ಡು ಪೇಟ ನೋತು ದಂಡಲ್ಲ ಬುಡ್ತೊಲ್ಲಿ ಅತ್ತ ಎಂಚಿ ಏರೆ ಇತ್ತನಲ್ಲ. ಇದು ಇಂದು ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದ ಕಂಪ ಬದಿಯಡ್ಕದಲ್ಲಿ ಚೂರಿ ಇರಿತಕ್ಕೆ ಒಳಗಾಗಿ ಮೃತಪಟ್ಟ ಯುವತಿ ಜಯಶ್ರೀಯ ಮನೆಯವರ ಮಾತು. ಈಕೆ ಮನೆಯಲ್ಲಿದ್ದಾಗಲೇ ಚೂರಿಯಿಂದ ಇರಿದು ಮುಂದಕ್ಕೆ ಬಾಳಿ ಬದುಕಬೇಕಿದ್ದ ಈಕೆಯನ್ನ ಹತ್ಯೆ ಮಾಡಿರುವುದು ಇಡೀ ಕುಟುಂಬವನ್ನ ದಿಗ್ಭ್ರಮೆಗೊಳಿಸಿದೆ. ಏನಾದರೂ ಸಮಸ್ಯೆ ಇದ್ರೆ ಮಾತನಾಡಿ ಬಗೆಹರಿಸಿಕೊಳ್ಳಬಹುದಿತ್ತು, ಈ ರೀತಿ ಪ್ರಾಣ ತೆಗೆಯುವ ಕೆಲಸ ಮಾಡಬಾರದಿತ್ತು ಅನ್ನೋದು ಮನೆ ಮಂದಿಯ ಕಣ್ಣೀರ ಮಾತು. ಮುಂಡೂರು ಗ್ರಾಮದ ಕಂಪ ಬದಿಯಡ್ಕದ ದಿವಂಗತ ಗುರುವ ಎಂಬವರ ಪುತ್ರಿ 23 ವರ್ಷದ ಜಯಶ್ರೀ ಇಂದು ಬೆಳಗ್ಗೆ ಮನೆಯಲ್ಲೇ ಇದ್ರು. ಅವರ ತಾಯಿ ತೋಟಕ್ಕೆ ತೆರಳಿದ್ರು. ಇತ್ತ ಅವರ ತಮ್ಮ ಮಂಗಳೂರಿಗೆ ತೆರಳಿದ್ರು. ಮನೆಯಲ್ಲಿ ಜಯಶ್ರೀ ಒಬ್ಬಾಕೆ ಇದ್ದು ಇದೇ ವೇಳೆ ಅವರಿಗೆ ಚೂರಿ ಇರಿತವಾಗಿದೆ. ಚೂರಿ ಇರಿತಕ್ಕೆ ಒಳಗಾದ ಜಯಶ್ರೀ ಹೊಟ್ಟೆಯಲ್ಲಿ ಚುಚ್ಚಿದ ಚೂರಿ ಸಹಿತ ಕಿರುಚಾಡಿಕೊಂಡು ತೋಟದ ಕಡೆಗೆ ಬಂದಿದ್ದಾರೆ ಎನ್ನಲಾಗಿದೆ. ತಾಯಿ ಕೂಡ ಮಗಳ ಕಿರುಚಾಟವನ್ನ ಕೇಳಿ ಮನೆಯ ಕಡೆಗೆ ಓಡಿ ಹೋಗಿದ್ದಾರೆ. ಈ ವೇಳೆ ಸ್ಥಳೀಯರು ಕೂಡ ಬಂದಿದ್ದು ಆಕೆಯನ್ನ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ದಾರಿ ಮಧ್ಯೆಯೇ ಜಯಶ್ರೀ ಮೃತಪಟ್ಟಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಹೆಂಗದಾಯ್ತಂದು ಗೊತ್ತಿಜ್ಜಿ ಮೊಬೈಲ್ ಸೈಡ್ ಬರೋದಲ್ಲ ಗೊತ್ತಿಜ್ಜಿ ಇಲ್ಲ ಇಪ್ಪಲ್ಲ ಮೊಬೈಲ್ ಬರ ಫೋನ್ ಮಂತೊಂದು ಇಪ್ಪಲ್ ಏರೆಗಂದ ನಂಗೆ ಹಾಕ್ಲ ಫ್ರೆಂಡ್ ನಕ್ಲು ಬರ ಇಪ್ಪು ಇರತ್ತ ಅವು ಸರಿ ಗೊತ್ತಿಜ್ಜಿ ಬುಕ್ಕ ಇಂಚ ಬರೋಂದು ಬರ ಇಜ್ಜಂಡಿ ಏರ್ಲ ರಾತ್ರಿ ಬರ ಏರ್ಲ ಉಂತೊಂದು ಇಜ್ಜಾನು ಬುಕ್ಕ ಮುಕ್ಕಳು ಅನ್ನ ನಕ್ಲೊಟ್ಟಿಗೆ ಏರಲ್ಲ ಫ್ರೆಂಡ್ ನಕ್ಲು ಏರ್ಲ ಬತ್ತೊಂದು ಹಾಕ್ಲ ಕೆಲಸದಾಗ್ಲತ್ತ ಅಂಚ ಬರೋಂದು ಇಪ್ಪೇದೇರು ಬುಕ್ಕ ಏರ್ಲ ಇಂಚ ಪಿದ್ದಾಯ್ತು ಜನ ಬರ ಏರ್ಲ ಬರೋದು ಇಜ್ಜಾನು ಒಂಜಿ 11 ಜನ ಏನಂಚನ ಅಲ್ಪನೆ ಗೇಟ್ ತಲ್ಲ ಬಜಕ್ಕುರಾರ ಒಂದಿತ್ತೆ ಇತ್ತದು ಕಿದಕ್ಕೆ ಪಾರ್ದು ಪರಪನ ಎನ್ನ ಅಂದು ಮುಕುಲ್ನ ಬಾವಿ ತೋಟ ಬಿಡ್ಪ ಒಂದುಲ್ಲೆ ಕಿದ್ದು ಕಂಗದೈತ ಅಂಚ ಏನಲ್ಲ ಎಲ್ಲ ಅಂದು ಪಂತಿದತ್ತು ಒಂದಿತ್ತ ಆತದನ್ನಕ ಹಾಲು ಏನಂಡೆ ಬಾ ಏನಂಚಿ ಪೋಪೆ ಬಾಕ್ಲು ವಾಡೋಣ ಬಾಕ್ಲು ದೆತ್ತ ಒಂದಿತ್ತುಂಡು ಹಾಲು ಕರಗಾಯಿಲು ಬರೋ ದೆಕ್ಕೊಂದಿತ್ತಲ್ಲ ದೆಕ್ಕೊಂದಿತ್ತು ನನಗೆ ಅಜ್ಜ ನನ್ನ ಎಂಕ್ಲಲ್ಲೇ ಬೇಲೆ ಮಲ್ತೊಂದಿತ್ತ ಆತದ ನನಗೆ ಅಮ್ಮ ದಂಡದು ಪಾರ್ ಬತ್ತಲ್ಲ ಅರ್ಧಗು ಪಾರ್ ಬಣ್ಣಗೆ ಏನದಾಯ್ತಲ್ಲ ತುಚ್ಚಿನ ನಂದೈತನ ತುಚ್ಚಿನ ನೆತ್ತಿರು ಬರೋ ಮಗನಕ ಬಂಜಿಸಿರು ಬೀಸಾಯ್ತಲೈತನೆ ಜನ ಏರಂದು ಗೊತ್ತಾತಿಜ್ಜಿ ಎಂಕ್ಲೆಲ್ಲ ಡೌಟು ಏರ್ಲಿಜ್ಜಿ ಬರ್ಪುಜೀರು ಮೊಬೈಲ್ದು ಹಾಲ್ನ ಗೊತ್ತಿಜ್ಜಿ ಎಂಕ್ಲ ಚಕ್ ಮಲ್ಪಿಜಾತ ಮೊಬೈಲ್ ಹಾಕನಾಕನ ಮೊಬೈಲ್ದು ಆಯ್ತು ವಿಷಯ ಈಗ ಗೊತ್ತಿಜ್ಜಿ. ನನಗೇನು ಗೊತ್ತಿಲ್ಲ, ನಾನು ಕಾಲೇಜಿಗೆ ಹೋಗಿದ್ದೆ. ಈ ವಿಷಯದ ಬಗ್ಗೆ ನನಗೆ ಇವರು ಕಾಲ್ ಮಾಡಿದ್ದು ಇಲ್ಲಿ ಬಂದ ಮೇಲೆ ಗೊತ್ತಾದದ್ದು ಏನು ಅಂತೇಳಿ. ಅವಳ ವಿಚಾರದಲ್ಲಿ ಹೇಳೋದಾದರೆ ಆ ಥರ ಎಂತ ಇರಲಿಲ್ಲ, ಬಟ್ ಸಂಶಯ ಅಂತ ಇತ್ತು, ಅದು ಹೇಳಿದ್ದೇನೆ ಅವ್ರು ಪೊಲೀಸ್ ಹತ್ರ. ಮತ್ತು ಮುಂದೆ ಏನಾಗ್ತದೆ ಅವ್ರು ನೋಡ್ಕೊಳ್ತಾರೆ ಅಷ್ಟೇ. ನಮ್ಮ ಜೊತೆ ಅಕ್ಕ ತುಂಬ ಕ್ಲೋಸಲ್ಲಿದ್ದರು, ಒಳ್ಳೆ ರೀತಿಯಲ್ಲಿ ಒಡನಾಟ ಎಲ್ಲ ಇತ್ತು. ಫ್ರೆಂಡ್ ನಗ್ಲದೆ ಕುಶಾಲ ಬರ ಪಾತಿರ್ಬಲ್ಲತ್ತ ನಮ್ಮೈಗೆ ಜೋರು ಅನ್ಪೇರಲ್ಲ ಗೊತ್ತುಜ್ಜತ್ತ ಅಂಚ ಮೊಬೈಲ್ ಬರ ಇಂಚಿನಲ್ಲ ಪಾತಿರ್ಬೇರತ್ತ ಒಂಜೆಲೆಕ್ಕೆ ಇಪ್ಪು ಇರತ್ತ ಒರೊಂದು ಅಂತ ನಮ್ಗೆ ಒಂಜೆಲೆಕ್ಕೆ ಇಪ್ಪು ಇರತ್ತ ಅಂಚನೆ ಗ್ರಹಿತ ಇತ್ತ ಎಂಕ್ಲ ಬೊಕ ಇಂಚ ಪೂರ ದಾಲೆಜ್ಜನು ಬೊಕ ಪಿದೈವನಲ್ಲ ಒರ್ತಿ ಬರೋ ಅಂತ ಇತ್ತಲ್ಲ ಪೂರ ಅಂಚ ಬೊಕ ಇತ್ತ ಬಾಕ್ಲು ಬಾರ್ದೇನು ಪಾಯಿಂಟಲ್ಲಿ ಇಲ್ಲಲ್ಲಿ ಒರ್ತಿ ಇಪ್ಪದಲ್ಲ ಇನ್ನು ಏನು ಇತ್ತಲೆ ಕೊನೆ ಇಂಚ ಇನ್ನ ತೋಟೋಡಿ ಇತ್ತಲೆ ಕೊನೆ. ಕೆಲವರು ಪರಿಚಯ ಇದ್ದಾರೆ, ಕೆಲವ್ರು ಗೊತ್ತಿಲ್ಲ ಅಷ್ಟೇ. ಆಳು ಕೆಲವು ವಿಷಯ ಬಗ್ಗೆ ಬಂದಿತ್ತಲ್ಲ, ಸೊ ಅವೆತ್ತ ಮಿತ್ತು ಏನು ಇನ್ಫಾರ್ಮೇಶನ್ ಕೊಡ್ತಾರೆ. ಅವು ಎಂಕ್ಲ ರಿಕ್ಷಾಡಲ್ಲಿ ತಂದತ್ತನ ಏನ ಕೆಲಸ ಮಂತೊಂದಿತ್ತ ಆಯಲ್ಲೆಲ್ಲ ತರ್ಕೊಂತು ಚಿಟ್ಟಿ ಹಿಡ್ಕಲು ತಿಂಚಿಗೆತನ ಬೊಕ ಅಲ್ಲೇದಾಗ್ಲು ಪೂರ ಪೊಂಜನಕ್ಲು ಪೂರ ಬತ್ತೇರು ಬೊಬ್ಬೆ ಬಣ್ಣಗ ಬೊಬ್ಬೆನ ಇಲ್ಲಿಗೆಲ್ಲ ಹೊಗ್ಗುದುಜಿ ಇಲ್ಲಿ ಅಲ್ಪಾರ್ದೆ ರಿಕ್ಷಾಡ್ದು ಜಾಲು ಮುಟ್ಟ ಬತ್ತದು ಇಲ್ಲೇ ತಂದತ್ತನ ಜೂ ಇತ್ತು ಅಮ್ಮನ ಒಂದು ಅಪ್ಪ ಕಣೆ ಖಾಲಿ ಆತನ ಅಂದು ಜೋಡು ಅವ್ರು ಅಡ್ಡು ಒಂದು ಆತನ ಕತ್ತಿ ಬುರ ಎಂಕಲ್ನಲ್ಲ ಉದಾಲೆಜ್ಜಿ ಚೂರಿಲ್ಲ ಉಂಡು ಎಂಕಲ್ನ ಇಲ್ಲದ ಬೇತೇನಿ ಕೊನೋದೇ ಹೊತ್ತನ ಅನ್ನಲ್ಲ ಅರ್ಧ ಮುಟ್ಟ ಅಮ್ಮ ಅನ್ನೋದು ಪಾರ್ ಬರ್ತದಲ್ಲ ಅಲ್ಲ ಎಂಕ್ಲ ಉಲೈ ಬೊಗ್ಗುನ ಗೊತ್ತಿಜ್ಜಿ ನನ್ನ ಜೀವದಿ ಪೋಡು ನಿಜ್ಜಂಡತ್ತ ಎಂಚಿನಲ್ಲ ಇತ್ತು ನನ್ನ ಜೀವನದೇ ಪೋಡು ನಿಜ್ಜಂಡ ರಡ್ಡೆ ಪೇಟ ನೋತು ದಂಡಲ್ಲ ಬುಡ್ತೊಲ್ಲಿ ಅತ್ತ ಎಂಚಿ ಏರೆ ಇತ್ತನಲ್ಲ ದಾಲ ಪಂಪೇತಿಜಲ ಎಂಕ್ಲೆ ಗೊತ್ತುಲ ಪೇತಿಜಿ ಅಲ್ಲಿ ಪಿದ್ದೈ ಪೋತು ಪುರ ಬರ್ಪೇತಲ್ಲ ಶಾಲೆ ಪುರ ಓಪಿಚಲ್ಲ ಒರ್ತಿ ಎಂಕ್ಲೆ ಪಿದ್ದೈ ಒಂದು ಬೇರೆ ಉಪಹಾರ ಹಾಕೊಂಡ ಇಲ್ಲಲ್ಲ ಇತ್ತಲ್ಲ ಇಲ್ಲೇ ಅಂತ ಸಮಯ ಒಂಜಿ ಧರ್ಮಸ್ಥಳದ ನೆಕ್ಕ ಬೇಲೆ ಪೋಂದಿತ್ತಲ್ಲ ಅವು ಇಡ್ಬೇಕು ಕುಡಂಜಿ ಬೇಲೆ ಆತನ ಐನ್ ಬಿಡ್ದು ಐಟ್ ಇತ್ತಲ್ಲ ಅವು ಅಂತ ಬಂಗಾರ ಬಂದು ಬುಡ್ದಿತ್ತೆ ಇಲ್ಲಲ್ಲಿ ಇತ್ತಲ್ಲ ಇಲ್ಲಲ್ಲೇ ಇತ್ತಲ್ಲ ಸುಮಾರು ಸಮಯ ಅಂಡಿ ಇಲ್ಲಲ್ಲಿ ಇತ್ತದು ಒಂಜಿ 5 ತಿಂಗಳ ಕರೀಂಡು
ಇಂಚಿತ್ರ ಒಂದು ಪಾತೆಡ್ದೆ ತೀರ್ಮಾನ ಮಂತು ನೆಕ್ ಮಂತ ಕೊಲೆ ಮಂತ ಮನ್ಪುನತ್ ಡೀಪ್ಗ್ ಪೋಂಡ ನಾನು ಅವು ನೆಕ್ಸ್ಟ್ ಜನರೇಷನ್ ಅವೇ ಉಂದಾಪುಂಡು ಬಟ್ ಇತ್ತು ಎಂಚ ಉಂಡು ಐನ್ ಇಲ್ಲದಕ್ಲೆ ವಿಷಯ ಬತ್ತದ ಪಾತ್ ಪಂಡದ ಪಾತೆಡ್ದು ಇಲ್ಲದಕ್ಲೆ ತೆರಿಪಾದ ಅಕ್ಲ ಉಲ ಇದೆ ದಾದ ವಿಷಯ ಉಂಡು ಐನ್ ಪನೋಳಿ ಉಂದ ಹೋತಂದೆ ಒಂದು ಅಕ್ಲೇಲ ಆಯ್ತು ಬುರ್ದು ಒಂದು ಮನ್ಪುನ ಸರಿ ಆಯ್ತು ಆತು ಪೋತನ ಆನಂತಲ ಮನ್ಪ್ಲಕ್ಕಿಚ್ಚಿ ನೆಕ್ಸ್ಟ್ ಪಿದಾಯಿ ಪೋತು ಮಂತನಂದು ಇಲ್ಲಡೆ ಬತ್ತದ ಮಂತನತ್ತ ಇಲ್ಲಡೆ ಬತ್ತದ ಮಂತನತ್ತ ಪಿದಾಯಿ ಪೋತುನಂಡ ಎಂಕ್ಲ ಒಲ ಫೋನ್ ಮಂತದ ಪರಿಹಾರ ಮಂಡಾಲಂದು ಪೋತಿ ಪೋಡ್ದು ಗ್ರೇಪೋಲಿ ಇಲ್ಲಡೆ ಬತ್ತದ ಮಂತನತ್ತ ಫೋನ್ ಮಾಡ್ತೀರಿ ಅಂತ ಫೋನ್ ಬೇರೆ ದಡ ಗೊತ್ತಿತ್ತೆ ಜಾಹಿರ್ಗೆ ಇಂಚಿನ ಆತನ ದಾಯ್ತಾ ಆತಂದು ಇಂಕ್ಳಿಗೆ ಮಾಹಿತಿ ಗೊತ್ತಿತ್ತು ಬಾವಿರಿ ತೀರ್ದು ಕರ್ನೋಡ್ಸ ತೀರ್ನು ಅಂಚ ಆಕ್ಳು ಸಂಘ ಇಡ್ಲ ಮರ್ಮಾಲಿತ್ತಿನ ಮೂಜಿ ಜನ ಇನ್ನು ಮಿನಿಟ್ ತೊಂದರೆ ಜಿತೆ ಇಲ್ಲಡೆ ಬತ್ತನಲ್ಲ ದಲ್ಲ ಆತನ ದಲ್ಲ ಪಂಡ ಇಂಕ್ಳು ಯಾನು ಏನು ಪಂಡಾಲೆಗೆ ಬಾರಿ ಶೆಡ್ ಪಂಡ ಎಂಕೊಂದು ತಿರುಪುಡ್ದು ಪ್ರಯುಕ್ತಲ್ಲ ಪಂಡ ಏನು ಪಂಡಲಕ್ಕೆ ಪ್ರಯುಕ್ತ ಏನದಲ್ಲ ಅತ್ತ ಮಟ್ಟದಲ್ಲ ಎಂಕದಲ್ಲ ಅಲ್ಮಾನ ಏನು ಮಿತಿಲ ಇಚ್ಛೆ ಅಂಚದರ ಪಂಡ ಉಯ್ಕಿಲದಲ್ಲ ಏತು ದಿನವಲ್ಲ ಪೂರ ಪೂರ್ಣ ಮಂತು ಇಪ್ಪಲ್ಲ ಏನು ಪಂಡಾಲೆಗಳ ಬಾರಿ ಇಂಕ್ಲು ಬಾರಿ ಇಷ್ಟ ಹಾಲು ಪಂಡ ಪಂಡ ಮರ ಪಂಡ ಪೂರ್ಣ ಮಂತ್ ಇಲ್ಲ ಹಾಲು ಮಂತು ಇಪ್ಪಲ್ಲ ಅದು ಇಂಚಿನಲ್ಲ ಜೀವ ಒಂಜಿದೆ ಪೆರ ಬಲ್ಲಿತ್ತು ಪಂಡ ಇಂಚಿನ ಒಂಜಿ ರಡ್ಡು ಪೆಟ್ಟು ಹಾಕದನಲ್ಲ ಒಂಜಿ ಬೇಜಾರಿಜ್ಜಲ್ಲಿ ಪಂಡ ಹನ್ನೆರಡು ಎಂಕಲ್ ಮಂದಿ ದಾಯ್ತನ ಒಂಜಿ ಚರ ಮಂತೊಂದು ಇಂಚಿನ ನಂಬಲಡಿ ತಪ್ಪಿಪ್ಪು ಒಂದು ಎರಡು ತಪ್ಪಿಪ್ಪು ಅಲ್ಲ ಜೀವದಿ ಪೋಡಿಂದ ಇಚ್ಚಾನೆ. ಮೃತ ಜಯಶ್ರೀ ಅವರ ಹೊಟ್ಟೆಯಲ್ಲಿ 3 ಬಾರಿ ಚೂರಿಯಿಂದ ಚುಚ್ಚಿದ ಗುರುತು ಪತ್ತೆಯಾಗಿದೆ ಎನ್ನಲಾಗಿದ್ದು ಘಟನೆಗೆ ಸಂಬಂಧಿಸಿದಂತೆ ಪುತ್ತೂರು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ಎಸ್ಐ ಉದಯ ರವಿ ಆಸ್ಪತ್ರೆಗೆ ತೆರಳಿ ಮೃತ ಜಯಶ್ರೀ ಅವರ ತಾಯಿಯಿಂದ ಹೇಳಿಕೆ ಪಡೆದುಕೊಂಡಿದ್ದಾರೆ. ಇದೀಗ ಈಕೆಯನ್ನ ಕೊಲೆ ಮಾಡಿರುವುದು ಸುಳ್ಯ ತಾಲೂಕಿನ ಕನಕಮಜಲಿನ ಉಮೇಶ ಎಂಬಾತನ ಕೃತ್ಯ ಎಂದು ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದು ತನಿಖೆ ಮುಂದುವರೆದಿದೆ. ಜಯಶ್ರೀಯನ್ನ ಕನಕಮಜಲಿನ ಉಮೇಶ ಎಂಬಾತ ಕೆಲ ಸಮಯದಿಂದ ಪ್ರೀತಿಸ್ತಾ ಇದ್ದು ಆತ ಆಗಾಗ್ಗೆ ಗಿರಿಜಾ ಅವರ ಮನೆಗೂ ಬರ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಅವನ ಗುಣನಡತೆ ಜಯಶ್ರೀಗೆ ಇಷ್ಟವಾಗದ ಕಾರಣ 2022 ನವೆಂಬರ್ ವೇಳೆಗೆ ಜಯಶ್ರೀಯು ಉಮೇಶನನ್ನ ದೂರ ಮಾಡಿದ್ಲು. ಈ ವಿಷಯದಲ್ಲಿ ಉಮೇಶ ಅಸಮಾಧಾನದಿಂದಿದ್ದು ಇಂದು ಜಯಶ್ರೀಯು ಮನೆಯಲ್ಲಿದ್ದಾಗ ಯಾರೋ ಅಪರಿಚಿತರು ಮನೆಯೊಳಗೆ ಅಕ್ರಮ ಪ್ರವೇಶ ಮಾಡಿ ಮನೆಯೊಳಗಿದ್ದ ಜಯಶ್ರೀಯನ್ನ ಯಾವುದೋ ಆಯುಧದಿಂದ ತಿವಿದು ಕೊಲೆ ಮಾಡಿದ್ದು ಈ ಕೃತ್ಯವನ್ನ ಸದರಿ ಉಮೇಶನೇ ಮಾಡಿರುವ ಸಾಧ್ಯತೆ ಇರುವುದಾಗಿ ಸಂಶಯ ಇರುತ್ತದೆ ಎಂಬಿತ್ಯಾದಿ ದೂರನ್ನ ಸಂಪ್ಯ ಪೊಲೀಸರು ದಾಖಲಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿಕೊಂಡು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆಗೆ ಪೂರ್ಣ ಕಾರಣ ಏನು ಅನ್ನೋದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿ ಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.